ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರ ಸಂಘ ನಿಯಮಿತ ಇದರ 60ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭವು ಮಂಗಳೂರಿನ ಬಲ್ಮಠದಲ್ಲಿರುವ ಬಿಷಪ್ ಜತ್ತನ ಸಭಾಭವನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರ ಸಂಘ ನಿಯಮಿತ ಇದರ ಅಧ್ಯಕ್ಷರಾದ ರೆವರೆಂಡ್ ಡಾಕ್ಟರ್ ಸಿಎಲ್ ಪುಟಾರ್ಡೋ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ನಮ್ಮ ಸಹಕಾರಿ ಸಂಸ್ಥೆಯು ಇತರ ಸಂಸ್ಥೆಯಂತಲ್ಲ. 1834ನೇ ಇಸವಿಗೆ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ನಿಂದ ಬಂದಂತಹ ಮಿಷನರಿಗಳು ಬಲ್ಮಠವನ್ನ ಕೇಂದ್ರವನ್ನಾಗಿಸಿದ್ರು. ಇಲ್ಲಿ ಹಳೆಯ ಕೋಟೆಗಳಿದ್ದವು. ಅದನ್ನ ಬ್ರಿಟಿಷರಿಗೆ ವಿರುದ್ಧವಾಗಿದ್ದ ಸುಳ್ಯದ ಕಲ್ಯಾಣಪ್ಪ ಸುಟ್ಟು ಹಾಕಿದ. ಇಂತಹ ಪರಿಸ್ಥಿತಿಯಲ್ಲಿದ್ದ ಬಲ್ಮಠದಲ್ಲಿ ನಮ್ಮ ಸಂಸ್ಥೆಯನ್ನ ಸ್ಥಾಪಿಸಿ ಅದೆಷ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ ಕಲ್ಪಿಸಿದ ಕೀರ್ತಿ ನಮಗಿದೆ. ಯಾವುದೇ ಹೆಣ್ಣು ಹೊರಗೆ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯಲ್ಲಿ ಉದ್ಯೋಗ ನೀಡಿ ಅವರನ್ನ ಸಮಾಜಮುಖಿ ಮಾಡಿದ್ದೇವೆ ಎಂದು ಹೇಳಿದ್ರು. 1834ನೇ ಇಸವಿಗೆ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ನಿಂದ ಬಂದಂಥ ಮಿಷನರಿಗಳು ಈ ಬಲ್ಮಠವನ್ನು ಕೇಂದ್ರವನ್ನಾಗಿ ಮಾಡಿದರು. 1837ರಲ್ಲಿ ಈ ಬಲ್ಮಠದಲ್ಲಿ ಬ್ರಿಟಿಷರ ಆಡಳಿತ ಕಚೇರಿ, ಆಮೇಲೆ ಒಂದು ಕೋರ್ಟ್ ಎಲ್ಲ ಇತ್ತು. ಅಲ್ಲಿ ಒಂದು ಬಂಗ್ಲೆ ಇದೆ, ಅದನ್ನು ಸುಟ್ಟು ಹಾಕಿದರು. ಬಲ್ಮಠ ಇತ್ತ ಹಾಳಾದ ಸ್ಥಿತಿಯಲ್ಲಿರುವಾಗ ಆಗಿದ್ದಂಥ ಒಬ್ಬ ಬ್ರಿಟಿಷ್ ಕಲೆಕ್ಟರ್ ಅದನ್ನು ಕ್ರಯಕ್ಕೆ ಕೊಂಡುಕೊಂಡು ಮಿಷನ್ ಸಂಸ್ಥೆಗೆ ದಾನವಾಗಿ ಕೊಟ್ಟ. ಯಾಕಂದರೆ ಈ ಬಾಸಲ್ ಮಿಷನ್ ಒಂದು ವಿಶಿಷ್ಟವಾದಂಥ ಒಂದು ಸಂಘ. ಈ ನಮ್ಮ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಅವರು ಪ್ರೋತ್ಸಾಹ ಕೊಟ್ಟರು. ಶಾಲೆಗಳನ್ನು ಸ್ಥಾಪನೆ ಮಾಡಿದರು, ಕೈಗಾರಿಕೆಗಳನ್ನು ಮಾಡಿದರು, ನೂರಾರು ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿತ್ತು. ಅನಂತರ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲೆಯ ಸಹಕಾರಿ ಸಂಘಗಳ ಡೆಪ್ಯೂಟಿ ರಿಜಿಸ್ಟ್ರಾರ್ ಬಿಕೆ ಸಲೀಂ ಅವರು ಮಾತನಾಡಿ, ಈ ಕಾರ್ಯಕ್ರಮಕ್ಕೆ ನಾನು ತುಂಬಾ ಸಂತೋಷದಿಂದ ಬಂದಿದ್ದೇನೆ. ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗುವುದಕ್ಕಿಂತ 60 ವರ್ಷಗಳಿಂದ ಕಾರ್ಮಿಕರ ಸೇವೆಯನ್ನ ಮಾಡಿದ ಈ ಸಂಸ್ಥೆಯ ಕಾರ್ಯಕ್ರಮ ಹೃದಯಕ್ಕೆ ತಟ್ಟುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆ ದೇಶದಲ್ಲಿಯೇ ಸಹಕಾರಿ ಕ್ಷೇತ್ರದ ಏಳಿಗೆಗೆ ಶ್ರೇಷ್ಠ ಜಿಲ್ಲೆ ಎಂದು ಹೇಳಿದ್ರು. ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಹೋಗೋದಕ್ಕಿಂತ ಒಂದು ಕಾರ್ಮಿಕರ ಬಗ್ಗೆ ಹೆಚ್ಚು ಒಲವನ್ನು ಹೊಂದಿರುವಂಥ 60 ವರ್ಷಗಳ ಕಾಲ ಕಾರ್ಮಿಕರ ಸೇವೆಯನ್ನು ಮಾಡಿರುವಂಥ, ಬಡವರ ಸೇವೆಯನ್ನು ಮಾಡಿರುವಂಥ ಕಾರ್ಯಕ್ರಮಗಳು, ಸಣ್ಣ ಪ್ರಮಾಣದ ಚಿಕ್ಕ ಕಾರ್ಯಕ್ರಮಗಳು ತುಂಬ ಹೃದಯಕ್ಕೆ ತಟ್ಟುವಂತಿರುತ್ತದೆ ಅನ್ನುವಂಥ ಉದ್ದೇಶಕ್ಕಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅನ್ನುವಂತಲೇ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದರೆ ಇಡೀ ರಾಜ್ಯದಲ್ಲೇ, ಯಾಕೆ ಇಡೀ ದೇಶದಲ್ಲೇ ಸಹಕಾರಿ ವ್ಯವಸ್ಥೆಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ಜಾಗ. ಇಲ್ಲಿ ಕ್ರೆಡಿಟ್ ಸಹಕಾರ ವ್ಯವಸ್ಥೆ ಅತ್ಯಂತ ಯಶಸ್ವಿಯಾಗಿ ಬೆಳವಣಿಗೆ ಹೊಂದಿರುವಂಥ ಒಂದು ಜಿಲ್ಲೆ ಇದು. ಇದೇ ವೇಳೆ ಸಂಸ್ಥೆಯಲ್ಲಿ ಕಳೆದ ಹಲವು ವರ್ಷಗಳಿಂದ ಸೇವೆ ಸಲ್ಲಿಸಿದ ಹಿರಿಯ ಕಾರ್ಮಿಕರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವ ಸಮಿತಿಯ ಸಂಚಾಲಕರಾದ ವಿಲ್ಫ್ರೆಡ್ ಜೆ ಅಮನ್ನ, ವಾರ್ಷಿಕೋತ್ಸವ ಸಮಿತಿಯ ನಿರ್ದೇಶಕರಾದ ಬೆನೆಟ್ ಅಮನ್ನ, ಬಲ್ಮಠ ಕೈಗಾರಿಕಾ ಕೆಲಸಗಾರರ ಸಹಕಾರಿ ಸಂಘದ ಸಿಇಒ ರಾಧಾಕೃಷ್ಣ ಟಿ, ಕರ್ನಾಟಕ ಥಿಯಾಲಾಜಿಕಲ್ ಕಾಲೇಜು ಮಂಗಳೂರು ಇದರ ಪ್ರಾಂಶುಪಾಲರಾದ ರೆವರೆಂಡ್ ಡಾಕ್ಟರ್ ಹನಿಪಾಲ್ ಖಬ್ರಾಲ್, ಸಿಎಸ್ಐ ಕರ್ನಾಟಕ ದಕ್ಷಿಣ ಸಭಾ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ರೈಟ್ ರೆವರೆಂಡ್ ಮೋಹನ್ ಮನೋರಾಜ್ ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸ್ಥಳೀಯ ಶಾಲಾ ಕಾಲೇಜಿನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನೆರೆದಿದ್ದವರನ್ನ ರಂಜಿಸಿದ್ರು.
ಪವನ್ ಕಾಜ್ಮಡ್ಕ ವಿ4 ನ್ಯೂಸ್ 24/7 ಮಂಗಳೂರು.